ಮೃದಂಗ ಮಿಷನ್ ಪ್ರೀಮಿಯಂ ಆರ್ಟ್ ಮ್ಯಾಗಝೀನ್ ವತಿಯಿಂದ ನಡೆದಂತಹ ಭಾರತದ ಅತಿದೊಡ್ಡ ಭರತನಾಟ್ಯಂ ಕಾರ್ಯಕ್ರಮಕ್ಕೆ ಗಿನ್ನಿಸ್ ರೆಕಾರ್ಡ್ ದೊರೆತಿದ್ದು, ಇದರಲ್ಲಿ ಉಪ್ಪಳ ನಡುಮನೆಯ ರಶ್ಮಿ ಶೆಟ್ಟಿ ಭಾಗವಹಿಸಿ ಸಾಧನೆಗೈದಿದ್ದಾರೆ. ಈ ಕಾರ್ಯಕ್ರಮ ಕೇರಳದ ಕೊಚ್ಚಿಯಲ್ಲಿ ನಡೆದಿದ್ದು 10,544 ನೃತ್ಯಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಬೆಂಗಳೂರಿನಲ್ಲಿ ಹಿರಿಯ ಸಾಫ್ಟ್ವೇರ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ನೃತ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಜಾನಪದ, ಕಥಕ್, ಬಾಲಿವುಡ್, ವಿಶೇಷವಾಗಿ ಭರತನಾಟ್ಯಂನಂತಹ ಎಲ್ಲ ನೃತ್ಯ ಪ್ರಕಾರಗಳಲ್ಲಿ ಪರಿಣತಿಯನ್ನು ಹೊಂದಿದ್ದಾರೆ. ತಮ್ಮ ಬಾಲ್ಯದಿಂದಲೂ ವಿವಿಧ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿದ ಇವರು ಪ್ರಸ್ತುತ ಕಲಾವಿದೆ, ಶಿಕ್ಷಕಿ ಮತ್ತು ನೃತ್ಯಗಾರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಭರತನಾಟ್ಯದಲ್ಲಿ ಆಸಕ್ತಿ ಇರುವವರಿಗೆ ಉಚಿತ ನೃತ್ಯವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ರಶ್ಮಿ ಶೆಟ್ಟಿಯವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಉಪ್ಪಳ ನಡುಮನೆಯವರು. ಯತೀನ್ ಶೆಟ್ಟಿಯವರ ಪತ್ನಿ, ಜಗನ್ನಾಥ್ ಆಳುವ ಹಾಗೂ ವಸಂತಿ ಆಳುವ ದಂಪತಿಗಳ ಪುತ್ರಿಯಾಗಿದ್ದಾರೆ.